ದೇಶದ ಮೊದಲ ಸ್ವಾತಂತ್ರ್ಯ ಹೋರಾಟಕ್ಕೆ ಬುನಾದಿ ಎಂಬಂತೆ 2 ದಶಕ ಮೊದಲು ನಡೆದ ರೈತ ಹೋರಾಟದ ಸಂಘಟನಾ ಶಕ್ತಿ ಸಮರವೀರ ಕೆದಂಬಾಡಿ ರಾಮಯ್ಯಗೌಡರ ಶೌರ್ಯದ ಪ್ರತಿಮೆ ಅನಾವರಣದ ಮಂಗಳೂರು ಬಾವುಟಗುಡ್ಡಿಯಲ್ಲಿ ಮತ್ತು ಕರಾವಳಿ ಮೈದಾನದ ಬಳಿ ನಡೆಯುವ ಕಾರ್ಯಕ್ರಮಕ್ಕೆ ಪುತ್ತೂರು ತಾಲೂಕಿನಿಂದ ಸಾವಿರಾರು ಮಂದಿ ಬಸ್ಗಳು ಮತ್ತು ಖಾಸಗಿ ವಾಹನಗಳಲ್ಲಿ ತೆರಳಿದ್ದಾರೆ. ಪುತ್ತೂರು ಶ್ರೀ ಮಹಲಿಂಗೇಶ್ವರ ಐಟಿಐ ಸಂಸ್ಥೆಯಿಂದ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ಎದುರುಗದ್ದೆಯಿಂದ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘದಿಂದ ಸಂಘದ ಕಚೇರಿ ಬಳಿಯಿಂದ ಮತ್ತು ಪ್ರತಿ ಗ್ರಾಮದಿಂದ ಹಾಗೂ ನಗರಸಭೆ ವ್ಯಾಪ್ತಿಯಲ್ಲಿ ಸುಮಾರು 75 ಬಸ್ಗಳಲ್ಲಿ ಮತ್ತು ಇತರ ಖಾಸಗಿ ವಾಹನಗಳಲ್ಲಿ ಮಂಗಳೂರಿಗೆ ತೆರಳಿದ್ದಾರೆ. ನಿಮ್ಮ ಸೇವೆಗೆ ಸಿದ್ಧವಾಗಿದೆ ಆಶಿ ಆಡಿಟೋರಿಯಂ ನಟ್ಟೆಬೈಲು ಉಪ್ಪಿನಂಗಡಿ. ಮದುವೆ, ಹುಟ್ಟುಹಬ್ಬ, ಸೀಮಂತ, ನಿಶ್ಚಿತಾರ್ಥ ಹಾಗೂ ಇನ್ನಿತರ ಶುಭ ಸಭೆ ಸಮಾರಂಭಗಳಿಗೆ ಸುಸಜ್ಜಿತ ತಾಣ. ವೆಜ್, ನಾನ್ ವೆಜ್ ಕ್ಯಾಟರಿಂಗ್ ವ್ಯವಸ್ಥೆ ಜೊತೆಗೆ ವಿಶಾಲವಾದ ಪಾರ್ಕಿಂಗ್ ಸೌಲಭ್ಯ. ಸಂಪರ್ಕಿಸಿ ಆಶಿ ಆಡಿಟೋರಿಯಂ, ವಿನಾಯಕ ಕಾಂಪ್ಲೆಕ್ಸ್, ನಟ್ಟೆಬೈಲು ಉಪ್ಪಿನಂಗಡಿ. ಕಾಂಟ್ಯಾಕ್ಟ್ 8762211150 ಅಥವಾ 8748058095. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.